ಹಾಂ ಸರ್. ಒಟ್ಟಾರೆ ಒಂದೇ ಮಾತಿನಲ್ಲಿ ಹೇಳೋದಾದರೆ ಆಗಿದ್ದ ಘಟನೆಯನ್ನು ಮರೆತು ಮತ್ತೊಮ್ಮೆ ನಾವೆಲ್ಲ ಕೂಡಿ ಪಕ್ಷ ಸಂಘಟನೆ ದೇಶ ಇದನ್ನೆಲ್ಲ ಕಲ್ಪನೆ ಏನಾಗಿದೆ. ಸಹಜವಾಗಿ ರಾಜಕೀಯ ವ್ಯವಸ್ಥೆಯಲ್ಲಿ ನಮಗೂ ಸಹ ನಾನು ವೈಯಕ್ತಿಕವಾಗಿ ಅಂಥ ಅನುಭವವನ್ನು ಪಡೆದಂಥದ್ದು. ನಾನು 94ರಲ್ಲಿ ವಿಧಾನಸಭಾ ಸದಸ್ಯನಾಗಿ ಇದು 3ನೇ ಬಾರಿ ವಿಧಾನಸಭಾ ಸದಸ್ಯ, 2 ಬಾರಿ ಲೋಕಸಭೆ ಸದಸ್ಯನಾಗಿ, ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಜವಳಿ ಮತ್ತು ರೈಲ್ವೆ ರಾಜ್ಯ ಮಂತ್ರಿಯಾಗಿ ಸೇವೆಯನ್ನು ಮಾಡುವಂಥದ್ದು, ಪಕ್ಷದ ರಾಜ್ಯ ಉಪಾಧ್ಯಕ್ಷನಾಗಿ, ಕೌಟುಂಬಿಕ ಸದಸ್ಯನಾಗಿ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದೇನೆ. ಸಂಘದ ಹಿರಿಯರ ಪರಿವಾರದ ಒಂದು ಆಶೀರ್ವಾದದಿಂದ ಕೆಲವೊಂದು ಘಟನೆಗಳು ಆಗಿದ್ದ ಘಟನೆಗಳನ್ನು ಏನಾಗಿದೆ ಅನ್ನುವಂಥದ್ದನ್ನು ಈಗ ಎಲ್ಲರಿಗೂ ಗೊತ್ತಿದೆ. ಅದನ್ನು ಮತ್ತೆ ಅದನ್ನೇ ನಾವು ಮಾತಾಡೋಕ್ಕಿಂತ ಇದಕ್ಕೊಂದು ಒಳ್ಳೆಯ ಒಂದು ಹಾದಿಯನ್ನು ನಾವು ತೆಗೆದು ಮತ್ತೆ ಎಲ್ಲರೂ ಒಂದಾಗಿ, ಯಾಕಂದರೆ 1 ವರ್ಷದಲ್ಲಿ ನಾವು ಲೋಕಸಭೆಯ ಚುನಾವಣೆ ಎದುರಿಸಬೇಕಾಗಿದೆ. ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಿದೆ. ಕಾಂಗ್ರೆಸ್ ಬಂದ ಮೇಲೆ ಮುಸ್ಲಿಮರ ಒಂದು ಆಟಾಟೋಪ ಪ್ರಾರಂಭ ಆಗಿದೆ. ನನ್ನ ಕ್ಷೇತ್ರನೂ ಹಾಗೆ ವಿಜಯಪುರ ನಗರದಲ್ಲಿ 2,84,000 ಮತದಾರರು, 1,09,000 ಮುಸ್ಲಿಮರಿದ್ದಾರೆ, 1,70,000 ಹಿಂದೂಗಳಿದ್ದಾರೆ. ನಮ್ಮ ಅಲ್ಲಿಯ ಜಾತಿ ಸಮೀಕರಣವೂ ಭಾಳಷ್ಟು ನಮ್ಮ ಒಂದು ಸಂಘದ ಬಗ್ಗೆ ಆಗಲಿ, ನಮ್ಮ ಒಂದು ಹಿಂದುತ್ವ ಬಗ್ಗೆ ಆಗಲಿ, ನಮ್ಮ ಸಮಾಜದಲ್ಲಿ ಇವತ್ತು ಲಿಂಗಾಯತರಲ್ಲೂ ಸಹಿತ ಹೆಚ್ಚು ಒಲವಿರಲಾರ. ಯಾಕಂದರೆ ಒಂದು ರೀತಿ ವ್ಯವಸ್ಥೆ ಇರುವಂಥದ್ರಲ್ಲಿ ನಾನು ಹಿಂದುತ್ವದ ಮೇಲೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ನಾನು ಆಯ್ಕೆ ಆಗುವುದು ನೇರವಾಗಿ ಹಿಂದೂ ಮುಸ್ಲಿಂ ಒಂದು ಚುನಾವಣೆ. ನಮ್ಮಲ್ಲಿ ಏನಾಗ್ತಿತ್ತು, ಮೊದಲು 2 ಹಿಂದೂಗಳು ನಿಂತರೆ ಒಬ್ಬ ಮುಸ್ಲಿಂ ಆರಿಸ್ಬೇಕಿಲ್ಲ, 2 ಮುಸ್ಲಿಂ ನಿಂತರೆ ಒಬ್ಬ ಹಿಂದೂ ಆರಿಸ್ಬೇಕು. ಈ ಅದು ಪ್ರಯೋಗ ವಿಫಲ ಆಗಿದೆ. ಹೋದ ಸಲ 2018ರಲ್ಲಿ 2 ಹಿಂದೂ ಆದರು. ಒಬ್ಬ ಮಾಜಿ ಸಚಿವರು ನಮ್ಮ ಪಕ್ಷದವರೇ JDSನಿಂದ ಬಿಜಾಪುರ ನಗರದಲ್ಲಿ ಬಂದು ಸ್ಪರ್ಧೆ ಮಾಡಿದ್ರು. ನಾನು BJPಯಿಂದ ಒಬ್ಬ ಮುಸ್ಲಿಂ ಆದ. ಅವಾಗ ಏನು ಅನಿಸ್ತು ಎಲ್ಲರಿಗೂ, ಎಲ್ಲ ಮುಸ್ಲಿಂ ಗೆಲ್ತಾನೆ. ಆದರೆ ನಾವೆಲ್ಲ ಒಂದಾಗಿದ್ದರು. ನಾನು ಕೇವಲ 6,800 ಮತಗಳಿಂದ ಗೆದ್ದೆ. ಎಲ್ಲನೂ ವಾತಾವರಣ ಭಾಳಷ್ಟು ಎಲ್ಲ ಕಡೆ ಒಂದು ರಾಜ್ಯದ ಕಾಂಗ್ರೆಸ್ ಇರ್ಬೋದು, ನಮ್ಮಲ್ಲಿ ಇರುವಂಥ ಕೆಲವೊಂದು ಇರ್ಬೋದು, ಅವರೆಲ್ಲರೂ ಕೂಡ ಈ ಸಲ ಸೋಲಿಸಲೇಬೇಕಂತೇಳಿ ಪಣ ತೊಟ್ಟು. ಆದಾಗ್ಯೂ ಸಹ ನಮ್ಮ ಜನ ಎಲ್ಲ ಒಂದಾದ್ರು. ಭಾಳ ನಮ್ಮದು ನೇರ ಫೈಟ್. ನಮ್ಮ ಮುಸ್ಲಿಂ ವೋಟನ್ನೇ ಬೇಡ ಅಂತ ಹೇಳೋದಂತ ನೇರವಾಗಿ. ಮತ್ತು ನನ್ನ ಕಚೇರಿಗೆ ಯಾರು ಮುಸ್ಲಿಮರು ಗಾಡಿ ಮತ್ತು ಗುರ್ಕಾ ಜನ ಬರಬಾರ್ದು ಅಂತ ಹೇಳೋದು. ಅದು ಭಾಳ ದೊಡ್ಡ ಇಶ್ಯೂ. ಪ್ರಧಾನಮಂತ್ರಿಗಳ ವರೆಗೂ ನನ್ನ ಬಗ್ಗೆ ಕಂಪ್ಲೇಂಟ್ ಹೋಯ್ತು. ಅವಾಗ ಅನಂತಕುಮಾರ್ ಅವರಿಗೆ ಅದು ಫೋನ್ ಮಾಡಿದೆ, ಏನಪ್ಪ ಹಿಂಗೆ ಮಾತಾಡಿದೆ ಪ್ರಧಾನಮಂತ್ರಿಗಳು, ಇಲ್ಲ ಪರಿಸ್ಥಿತಿ ಹಂಗಿದೆ. ಈ ರೀತಿ ಬಂದಂಥ ನಾವು ಅದಕ್ಕೆ
ಇಲ್ಲಂತೂ ದಕ್ಷಿಣ ಕನ್ನಡ ಅಂತೂ ಅತ್ಯಂತ ನಮ್ಮ ಹಿಂದುತ್ವದ ಒಂದು ಪತ್ರ ಕೊಟ್ಟು ಇಲ್ಲಿನೂ ಮುಂದಿನ ದಿವಸದಲ್ಲಿ ಲೋಕಸಭೆಗೆ ಯಾವುದೇ ರೀತಿ ತೊಂದರೆ ಆಗಬಹುದು. ನಿನ್ನೆ ನಾನು ರಾಜ್ಯಾಧ್ಯಕ್ಷರ ಜೊತೆಗೆ ಮಾತಾಡಿದ್ದೀನಿ. ಅವರು ಎಲ್ಲ ಅವರು ಏನೇನು ಭಾವನೆಗಳನ್ನು ಅವರು ಹೇಳಿದ್ದಾರೆ. ಏನಾಗ್ತದೆ, ಅಪಪ್ರಚಾರ ಮಾಡ್ತಾರೆ, ಕೆಲವೊಮ್ಮೆ ತಪ್ಪು ಸುಳ್ಳು ಸುದ್ದಿಗಳು. ನಮ್ಮಲ್ಲಿನೂ ಸಾಕಷ್ಟು ನಮ್ಮ ಜನಾಂಗದಲ್ಲಿ ಕೆಲವೊಂದು ಜಾತಿಗೆ ನಾವು ಬೈದಿನ ಅವಾಗ ನಮ್ಮ ಬಗ್ಗೆನೂ ಮೊನ್ನೆ ಅಪಪ್ರಚಾರ ಮಾಡ್ತಾರೆ. ಆದರೆ ಅದನ್ನು ನಾನು ನಿಯಂತ್ರಣ ಮಾಡಿಕೊಂಡು ಒಟ್ಟು ಗೆದ್ದು ಬಂದಂಥ ರೀತಿಯಲ್ಲಿ ಇಲ್ಲಿಯೂ ಸಹ ನಮ್ಮ ಪಕ್ಷಕ್ಕೆ ಯಾವುದೇ ಹಾನಿಯಾಗದ ರೀತಿಯಲ್ಲಿ, ನಮ್ಮ ಸಂಘ ಪರಿವಾರಕ್ಕೆ ಸಹ ಯಾವುದೇ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ಇವತ್ತು ನನಗೇನು ರಾಜ್ಯಾಧ್ಯಕ್ಷರಾಗಲಿ ಪಕ್ಷದ ಹಿರಿಯರನ್ನು ಸೂಚನೆ ಕೊಟ್ಟಾರೆ. ಅದರ ಪ್ರಕಾರ ನಾನು ಸಂಘ ಕಾರ್ಯಾಲಯಕ್ಕೆ ಹೋಗಿದ್ದೀನಿ, ಪಕ್ಷದ ಕಾರ್ಯಾಲಯ ಅಲ್ಲಿನೂ ಹೋಗಿ ಎಲ್ಲನೂ ಕೂಡಿಸಿ ಒಟ್ಟಾರೆ ನಾವೆಲ್ಲರೂ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ನಾವೆಲ್ಲರೂ ಕೂಡಿ ಏನು ಘಟನೆ ಆಗಿದೆ ಅದನ್ನೆಲ್ಲ ನೆನಪಾಗಿ ಮತ್ತೊಮ್ಮೆ ನಾವೆಲ್ಲ ಒಂದಾಗಿ ಹೋಗೋದು ಅಂತ ವಿನಂತಿ ಮಾಡ್ಕೊಂಡು ನಾನು ಯಾಕೆ ಮಾಡ್ತೀನಿ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ, ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ, ವಿದ್ಯಾರ್ಥಿನಿಯರಿಗೆ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್ ಮತ್ತು ಪಿಸಿಎಂಇ, ವಾಣಿಜ್ಯ ವಿಭಾಗ, ಎಸ್ಇಬಿಎ, ಎಸ್ಸಿಬಿಎ ಮತ್ತು ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್, ಭಾಷೆಗಳು ಇಂಗ್ಲಿಷ್, ಕನ್ನಡ, ಹಿಂದಿ ಮತ್ತು ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ದೂರವಾಣಿ 9442599330 ಅಥವಾ 9483146330. ಇಮೇಲ್ ss016puc@gmail.com. ವೆಬ್ಸೈಟ್ www.vcpuc.vivekanandaedu.org. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.